ಕ್ಲಿನಿಕಲ್ ಲ್ಯಾಬೊರೇಟರೀಸ್ ತುಂಬ ಇದೆ. ಆದರೆ ಕ್ವಾಲಿಟಿ ಮೇಂಟೈನ್ ಮಾಡುವಂಥ ಲ್ಯಾಬೊರೇಟರಿ ಅಂದರೆ ಪುತ್ತೂರಿನಲ್ಲಿ ಭಾಳ ನಂಬರ್ 1 ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರ ಒಂದು ಕ್ಲಬ್ತ ಸಮಯಕ್ಕೆ ಸರಿಯಾಗಿ ನೀಡುವಂತಹ ರಿಪೋರ್ಟ್ಗಳು, ಉತ್ತಮ ಗುಣಮಟ್ಟದ ರಿಪೋರ್ಟ್ಗಳಿಂದಾಗಿ ನಮಗೆ ಸಹ ಪೇಷಂಟ್ಗಳ ವೈದ್ಯರಾಗಿ ರೋಗಿಗಳನ್ನು ಚಿಕಿತ್ಸೆ ನೀಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಹಲವಾರು ವರ್ಷಗಳಿಂದ ಏನಾದರೂ ಜನತೆಗೆ ಹೊಸತು ಕೊಡಬೇಕು ಅಂತ ಪ್ರತಿ ವರ್ಷ ಹೊಸ ರಕ್ತ ಪರೀಕ್ಷೆಯ ಯಂತ್ರಗಳನ್ನು ಅಳವಡಿಸ್ತಾ ಬಂದಿದ್ದೇವೆ. ಕಳೆದ 2 ದಶಕಗಳಿಂದ ಪುತ್ತೂರಿನ ದರ್ಬೆಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಇಂದು ತನ್ನ 8ನೇ ಶಾಖೆಯನ್ನು ನೆಹರು ನಗರದ ಕೃಷ್ಣ ಕಮಲ ಕಾಂಪ್ಲೆಕ್ಸ್ನಲ್ಲಿ ಇಂದು ಪ್ರಾರಂಭಿಸ್ತಾ ಇದ್ದೇವೆ. ಸೊ ಇದರ ಉದ್ಘಾಟಕರಾಗಿ ನಮ್ಮೊಂದಿಗೆ ಬಂದಿರುವಂಥವರು ಡಾಕ್ಟರ್ ದೀಪಕ್ ರೈ ಅವರು, ತಾಲೂಕು ವೈದ್ಯಾಧಿಕಾರಿಗಳು ಪುತ್ತೂರು. ಸರ್, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ನರಸಿಂಹ ಶರ್ಮಾ ಖಾನವು, ಅಧ್ಯಕ್ಷರು IMA ಪುತ್ತೂರು. ಸರ್, ನಮಗೂ ಸ್ವಾಗತ. ಈಗ ಅತಿಥಿಗಳಲ್ಲಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಗೊತ್ತಿದ್ದಾಗೆ ಧನ್ವಂತರಿ ಲ್ಯಾಬೊರೇಟರಿ ಸರ್ವಿಸಸ್ಸು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ನಡೆದಿದ್ದರ ಒಂದು ಕ್ಲಿನಿಕಲ್ ಲ್ಯಾಬೊರೇಟರೀಸ್ ತುಂಬ ಇದೆ. ಆದರೆ ಕ್ವಾಲಿಟಿ ಮೇಂಟೈನ್ ಮಾಡುವಂಥ ಲ್ಯಾಬೊರೇಟರಿ ಅಂದರೆ ಪುತ್ತೂರಿನಲ್ಲಿ ನಾನು ಎಲ್ಲ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸು ಎಲ್ಲ ಸೇರಿ ನಾನು ಹೇಳ್ತಾ ಇರೋದು, ಅದರಲ್ಲಿ ಭಾಳ ನಂಬರ್ 1 ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೆ. ಯಾಕಂದರೆ ಒಂದು ಹೆಲ್ತ್ ಅಥಾರಿಟಿಯಾಗಿ ಇನ್ಸ್ಪೆಕ್ಷನ್ಗೆಲ್ಲ ಹೋದಾಗ ಅವರ ಲ್ಯಾಬೊರೇಟರಿ ಕ್ಲಿನಿಕ್ಸ್ನ ನಾನು ನೋಡಿದ್ದೀನಿ. ಇಲ್ಲದಿದ್ದರೆ ಕೆಲವೊಂದು ಟೆಸ್ಟಿಗೆ ನಾವೆಲ್ಲ ಮಂಗಳೂರಿಗೆ ಹೋಗಬೇಕಿತ್ತು. ಈಗ ಆ ಒಂದು ಸಂದರ್ಭ ಇಲ್ಲ. ಎಲ್ಲವನ್ನು ಧನ್ವಂತರಿ ಲ್ಯಾಬೊರೇಟರಿಯಲ್ಲಿ ಮಾಡಲಾಗ್ತದೆ. ನಾನು ಕೂಡ ಎಷ್ಟೋ ಸಲ ಬಂದು ನನ್ನ ರಕ್ತ ಪರೀಕ್ಷೆಗಳನ್ನು ಧನ್ವಂತರಿ ಕ್ಲಿನಿಕಲ್ಲೇ ಮಾಡೋದು. ಯಾಕಂದರೆ ನನಗೆ ಅದು ನಂಬಿಕೆ ಇದೆ ದಟ್ ಧನ್ವಂತರಿ ಲ್ಯಾಬೊರೇಟರಿ ಗಿವ್ಸ್ ಎ ಕ್ವಾಲಿಟಿ ರಿಸಲ್ಟ್ಸ್. ಹಾಗಾಗಿ ಈ ಕ್ಲಿನಿಕ್ ಕೂಡ ಭಾಳ ಸುಸಜ್ಜಿತವಾಗಿ ಇರೋವಂಥ ಒಂದು ಕ್ಲಿನಿಕ್ ಆಗಿದೆ, ಲ್ಯಾಬೊರೇಟರಿ ಆಗಿದೆ. ಬರೋವಂಥ ಎಲ್ಲ ರೋಗಿಗಳಿಗೆ ಅತ್ಯುತ್ತಮವಾದಂಥ ಒಂದು ಕ್ವಾಲಿಟಿ ರಿಸಲ್ಟ್ಸ್ ಕೊಡ್ತಾರೆ ಅಂತ ನಮ್ಮ ಭಾಳ ನಂಬಿಕೆ ಇದೆ. ಅವರಿಗೆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಆಗಲಿ, ಇದಕ್ಕೆ ಶುಭ ಆಗಲಿ ಅಂತ ನಾನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಇಂದಿನ ಈ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಯ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭಕ್ಕೆ ಭಾಗವಹಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಳೆದ 20 ವರ್ಷದಿಂದ ಧನ್ವಂತರಿ ಕ್ಲಿನಿಕಲ್ ಲ್ಯಾಬ್ ಹಂತ ಹಂತವಾಗಿ ತನ್ನ ಬೆಳವಣಿಗೆ ಸಾಧಿಸ್ತಾ ಬಂದಿದೆ. ಅದು ಅವರ ಧ್ಯೇಯ ಏನು ಅಂತ ಹೇಳಿದರೆ, ಒಂದು ಕ್ವಾಲಿಟಿ ಡಯಾಗ್ನೋಸ್ಟಿಕ್ ಸರ್ವಿಸ್, ಕ್ವಾಲಿಟಿ ಹಾಗೆ ಫಾಸ್ಟ್ ಮತ್ತು ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದು ಅವರ ಧ್ಯೇಯ. ಅವರ ಎಲ್ಲ ಇದರಲ್ಲಿ ಪ್ಯಾಂಪ್ಲೆಟಲ್ಲೆಲ್ಲ ಅದನ್ನೇ ಅವರು ಹಾಕಿದ್ದಾರೆ. ಹಾಗೆ ಆ ಧ್ಯೇಯ ಇಟ್ಟುಕೊಂಡು ಶುರು ಮಾಡಿದ ಈ ಸಂಸ್ಥೆ ಇಂದು 8ನೇ ಶಾಖೆಯನ್ನು ಇಂದು ಉದ್ಘಾಟನೆ ಆಗ್ತಾ ಇದೆ. ಈಗ ನಮ್ಮ ಬೆಳೆಯುತ್ತಿರುವ ಪುತ್ತೂರಿನ ಜನರ ಹಾಗೂ ಸುತ್ತಮುತ್ತಲಿನ ಜನರ ಆರೋಗ್ಯ ಮಟ್ಟವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಒಂದು ಉತ್ತಮವಾದ ಡಯಾಗ್ನೋಸ್ಟಿಕ್ ಸೆಂಟರ್ನ ಅಗತ್ಯ ಯಾವಾಗಲೂ ಬೇಕು. ಯಾಕಂದರೆ ಡಾಕ್ಟರ್ಸ್ ಅವರ ಟ್ರೀಟ್ಮೆಂಟಿಗೆ ಎಲ್ಲ ಡಿಪೆಂಡ್ ಆಗೋದು ಇನ್ವೆಸ್ಟಿಗೇಷನ್ ರಿಪೋರ್ಟಿಂದಾಗಿ. ಹಾಗೆ
ಇದಕ್ಕೆ ಪೂರಕವಾಗಿ ಧನ್ವಂತರಿ ಕ್ಲಿನಿಕಲ್ ಲ್ಯಾಬ್ ತನ್ನ ಅತ್ಯಾಧುನಿಕ ಹಾಗೂ ಎಲ್ಲ ಫೆಸಿಲಿಟಿ ಹೊಂದಿರುವಂಥ ಮೆಷಿನನ್ನು ಇಲ್ಲಿ ಅಳವಡಿಸಿಕೊಂಡು ಅವರು ಪ್ರತಿ ವರ್ಷ ಹೊಸ ಹೊಸ ಮೆಷಿನ್ ಹಾಕ್ತಾ ಇರ್ತಾರೆ. ಹಾಕಿದ ಕೂಡಲೇ ನಮಗೆ ಬಂದು ಹೇಳ್ತಾರೆ. ಈಗ ಲೇಟೆಸ್ಟ್ ಅವರೊಂದು ಎಲರ್ಜಿ ಮೆಷಿನ್ ಸಹ ಹಾಕಿದ್ದಾರೆ. ಅದರಲ್ಲಿ ಸಾಧಾರಣ 300 ಎಲರ್ಜನ್ನು ಕಂಡು ಹಿಡಿಯುವಂಥ ಅತ್ಯಾಧುನಿಕ ಮೆಷಿನ್, ಹಾಗೆ ಅನೇಕ ಹೊಸ ಮೆಷಿನನ್ನು ನಮ್ಮ ಪುತ್ತೂರಿಗೆ ಪರಿಚಯಿಸಿ ಪುತ್ತೂರಿನ ಜನರು ಪುತ್ತೂರಿಂದ ಬೇರೆ ಕಡೆಗೆ ಹೋಗದೆ ಇಲ್ಲೇ ಆ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಅವರ ಪ್ರಯತ್ನ ಹಾಗೂ ಅವರ ದೂರದರ್ಶಿತ್ವ ಹಾಗೂ ಅವರ ಸಿಬ್ಬಂದಿಯವರ 24/7 ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ. ಅದಕ್ಕೆ ನಿಮ್ಮ ಇಡೀ ಟೀಮನ್ನು ನಾವು ಅಭಿನಂದಿಸ್ತೇವೆ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಯ ಈ ಒಂದು ಹೊಸ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ನೆರೆದಿರುವಂಥ ತಾಲೂಕು ಆರೋಗ್ಯಾಧಿಕಾರಿಯಾದ ಶ್ರೀಯುತ ಡಾಕ್ಟರ್ ದೀಪಕ್ ರೈ ಅವರೇ, ಪುತ್ತೂರು IMA ಅಧ್ಯಕ್ಷರಾದಂಥ ನರಸಿಂಹ ಶರ್ಮ ಖಾನವ್ ಅವರೇ, ಈ ಲ್ಯಾಬೊರೇಟರಿಯ ಮಾಲಕರಾದ ಚೇತನ್ ಪ್ರಕಾಶ್ ಅವರೇ ಮತ್ತು ಅವರ ಕುಟುಂಬ ವರ್ಗದವರೇ, ಹಾಗೆ ನೆರೆದಿರುವ ಎಲ್ಲ ಸಜ್ಜನ ಬಂಧುಗಳೇ, ಪುತ್ತೂರಿನಲ್ಲಿ ಈಗ ರಕ್ತ ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಧನ್ವಂತರಿ ಲ್ಯಾಬಲ್ಲಿ ಮಾಡಿಸ್ಬೇಕಂತ ಪೇಷಂಟ್ಗಳು ಕೇಳ್ತಾರೆ. ಇದು ನನ್ನ ಅನುಭವ. ನಾನು ಹೇಳಿದ್ದು ರಕ್ತ ಪರೀಕ್ಷೆ ಎಲ್ಲ ಮಾಡಿಸ್ಕೊಳ್ಬೇಕು ಹೇಳಿದ ಧನ್ವಂತರಿ ಲ್ಯಾಬ್ ಆವತ್ತೆ ಅಂತ ಕೇಳ್ತಾರೆ. ಅಂಥ ಒಂದು ಉತ್ತಮ ಹೆಸರನ್ನು ಪಡೆದಿರುವಂಥ ಈ ಒಂದು ಲ್ಯಾಬ್ನ ಈ ಒಂದು ಹೊಸ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಬಹಳ ಸಂತೋಷ ಆಗ್ತದೆ. ಅವರ ಈ ಸಂಸ್ಥೆಯು ಇದೇ ರೀತಿ ಉತ್ತಮ ಸೇವೆಯನ್ನು ರೋಗಿಗಳಿಗೆ, ಪುತ್ತೂರಿನ ಸುತ್ತಮುತ್ತಲಿನ ಎಲ್ಲ ರೋಗಿಗಳಿಗೆ ನೀಡುವಂತಾಗಲಿ, ಇನ್ನೂ ಹೆಚ್ಚಿನ ಶಾಖೆಗಳು ಪಸರಿಸಲಿ ಪುತ್ತೂರಿನ ಸುತ್ತಮುತ್ತ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅವರ ಒಂದು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ನೀಡುವಂಥ ರಿಪೋರ್ಟ್ಗಳು, ಉತ್ತಮ ಗುಣಮಟ್ಟದ ರಿಪೋರ್ಟ್ಗಳಿಂದಾಗಿ ನಮಗೆ ಸಹ ಪೇಷಂಟ್ಗಳ ವೈದ್ಯರಾಗಿ ರೋಗಿಗಳನ್ನು ಚಿಕಿತ್ಸೆ ನೀಡಲಿಕ್ಕೆ ತುಂಬ ಸಹಕಾರಿಯಾಗ್ತದೆ. ಎಷ್ಟೋ ಸಮಯದಲ್ಲಿ ನಾವು ಡಿಪೆಂಡೆಂಟ್ ಆಗಿರೋದು ಅವರ ಈ ಲ್ಯಾಬ್ ರಿಪೋರ್ಟ್ಗಳ ಮೇಲೆ. ಉದಾಹರಣೆಗೆ ಒಂದು ಜ್ವರ ಇರ್ಬೋದು, ಪೇಷಂಟನ್ನು ಪರೀಕ್ಷೆ ಮಾಡುವಾಗ ನಮಗೆ ಯಾವುದೂ ಕಾಣೋದಿಲ್ಲ. ಯಾವುದೋ ಜ್ವರ ಇರ್ಬೋದು, ನಮ್ಮ ಕ್ಲಿನಿಕಲ್ ಹಿಸ್ಟ್ರಿಯಲ್ಲಿ ನಾವು ಹೇಳ್ತೇವೆ. ಆದರೆ ಫೈನಲ್ ನಮಗೆ ಬೇಕಾದ ಲ್ಯಾಬ್ ರಿಪೋರ್ಟ್ ಅದು ಉತ್ತಮವಾಗಿದ್ದರೆ ಮಾತ್ರ ಸರಿಯಾದ ಚಿಕಿತ್ಸೆ ಪೇಷಂಟ್ಗಳಿಗೆ ಸಿಗ್ತದೆ. ಎಷ್ಟೋ ಸಲ ಕೆಲವು ಕಡೆ ಅದರ ಮೊದಲಿನ ನಾನು ಅನುಭವ ಹೇಳ್ತೇನೆ, ಲ್ಯಾಬಲ್ಲಿ ನೆಗೆಟಿವ್ ಬರುತ್ತೆ, ಮತ್ತು ಮಂಗಳೂರಿಗೆ ಹೋದಾಗ ಒಂದು ಉತ್ತಮ ಲ್ಯಾಬಲ್ಲಿ ಮಾಡುವ ಪಾಸಿಟಿವ್ ಬಂದದ್ದು ಉಂಟು. ಆದರೆ ಪೇಷಂಟ್ಗಳು ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಆದರೆ ನಮಗೆ ಒಂದು ಸಹಕಾರಿಯಾಗಿರುವಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಈ ಲ್ಯಾಬೊರೇಟರಿ ಮತ್ತು ಅದರ ಉಪಕರಣಗಳು ಮತ್ತು ಅದರ ಟೆಕ್ನಿಷಿಯನ್ಗಳು. ಅಂಥ ಒಂದು ಉತ್ತಮ ಲ್ಯಾಬೊರೇಟರಿಯನ್ನು ಪುತ್ತೂರಿಗೆ ನೀಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಇನ್ನಷ್ಟು ಅವರಿಗೆ ಮತ್ತು ಅವರ ಸಂಸ್ಥೆ ಎಲ್ಲ ಸಿಬ್ಬಂದಿಗಳಿಗೆ ಆಯುರಾರೋಗ್ಯ ನೀಡಲಿ. ಅದೇ ರೀತಿ ಇನ್ನೊಂದು ಇದೇ ರೀತಿ ಇಷ್ಟು ಉತ್ತಮ ಲ್ಯಾಬೊರೇಟರಿಯನ್ನು ನೀಡುತ್ತಿರುವಂಥ ನೀವು ಪುತ್ತೂರಿಗೆ ಒಂದು ಉತ್ತಮ ನಿಮ್ಮ ಕುಟುಂಬದ ಸಹಯೋಗದಿಂದ ಒಂದು ಉತ್ತಮ ಆಸ್ಪತ್ರೆ, ಇನ್ನಷ್ಟು ದೊಡ್ಡ ಆಸ್ಪತ್ರೆಯನ್ನು ನೀಡುವಂತಾಗಲಿ, ಅದಕ್ಕೆ ನಿಮಗೆ ಶಕ್ತಿ ಸಿಗಲಿ ನಿಮ್ಮ ಕುಟುಂಬದವರಿಗೆ ಅಂತ ಹೇಳುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಳೆದ 2 ದಶಕಗಳಿಂದ ಪುತ್ತೂರಿನ ದರ್ಬೆಯಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿಯು ಇಂದು ತನ್ನ 8ನೇ ಶಾಖೆಯನ್ನು ನೆಹರು ನಗರದ ಕೃಷ್ಣ ಕಮಲ ಕಾಂಪ್ಲೆಕ್ಸ್ನಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ ಏನಾದರೂ ಜನತೆಗೆ ಹೊಸತು ಕೊಡಬೇಕು ಅಂತ ಪ್ರತಿ ವರ್ಷ ಹೊಸ ರಕ್ತ ಪರೀಕ್ಷೆಯ ಯಂತ್ರಗಳನ್ನು ಅಳವಡಿಸ್ತಾ ಬಂದಿದ್ದೇವೆ. ಇತ್ತೀಚೆಗಷ್ಟೇ ದಕ್ಷಿಣ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಅಲರ್ಜಿ ಯಂತ್ರವನ್ನು ಅಳವಡಿಸಿ ದಕ್ಷಿಣ ಕರ್ನಾಟಕದ ಏಕೈಕ ಅಲರ್ಜಿ ಪರೀಕ್ಷಾ ಕೇಂದ್ರ ಅಂತ ಹೆಗ್ಗಳಿಕೆಯನ್ನು ಪಡೆದಿದ್ದೇವೆ. ಸೊ ಅದೇ ನಿಟ್ಟಿನಲ್ಲಿ ಹೆಚ್ಚಿನ ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳುವ ಉದ್ದೇಶ ಇಟ್ಟುಕೊಂಡು ಇಂದು ಇಲ್ಲಿ ನಗರದಲ್ಲಿ ನಮ್ಮ 8ನೇ ಶಾಖೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇಲ್ಲಿ ರುಟೀನ್ ಆಗಿ ಆಗುವಂಥ ಎಲ್ಲ ರಕ್ತ ಪರೀಕ್ಷೆಗಳು, ಅದಕ್ಕೋಸ್ಕರ ನಾವು ಸೆಲ್ ಕೌಂಟರನ್ನು ಆಮದಿಸಿದ್ದೇವೆ. ಸಿಸ್ಮೆಕ್ಸ್ ಜಾಪಾನ್ನಿಂದ ಆಮದಿತ ಸೆಲ್ ಕೌಂಟರನ್ನು ಅಳವಡಿಸಿದ್ದೇವೆ, XN 330 ಅಂತ. ಹಾಗೂ ಸೆಮಿ ಆಟೋಮೇಟೆಡ್ ಬಯೋಕೆಮಿಸ್ಟ್ರಿ ಅನಲೈಸರ್ ಇದೆ. ಸೊ ರುಟೀನ್ ಆಗಿ ಆಗುವಂಥ ಎಲ್ಲ ಟೆಸ್ಟ್ಗಳು ಇಲ್ಲೇ ಆಗ್ತದೆ. ಉಳಿದ ಹೆಚ್ಚಿನ ಹಾರ್ಮೋನ್ ಟೆಸ್ಟ್ಗಳನ್ನು ನಮ್ಮ ಮೇನ್ ಬ್ರಾಂಚಿಗೆ ತಗೊಂಡೋಗಿ ಅಲ್ಲಿ ಪ್ರೊಸೆಸ್ ಮಾಡಿ ಕೊಡ್ತೇವೆ. ವಿದಿನ್ ಒನ್ ಆ್ಯಂಡ್ 2 ಅವರ್ಸ್ ವಿದಿನ್ 2 ಅವರ್ಸ್ ಎಲ್ಲ ರಿಪೋರ್ಟ್ಸು ಸಿಕ್ಕುವ ಹಾಗೆ ಮಾಡಿದ್ದೇವೆ. ಪುತ್ತೂರಿನ ಪ್ರತಿಷ್ಠಿತ
ಧನ್ವಂತರಿ ಕ್ಲಿನಿಕಲ್ ಲ್ಯಾಬ್ ಇದರ 8ನೇ ಒಂದು ವಿಸ್ತಾರವಾದಂತಹ ಒಂದು ಶಾಖೆ ನೆಹರು ನಗರದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ಶಾಖೆಗೆ ಒಂದು ಹೃದಯಾಂತರಾಳದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಧನ್ವಂತರಿ ಲ್ಯಾಬ್ ಅಂತ ಹೇಳಿದರೆ ಕಳೆದ 20 ವರ್ಷಗಳಿಂದ ನಿರಂತರ ದಿನದ 24 ಗಂಟೆಗಳ ಕಾಲವೂ ಒಂದು ಸೇವೆಯನ್ನ ನೀಡುವಂಥ ಒಂದು ಸಂಸ್ಥೆ. ಡಾಕ್ಟರ್ ಚೇತನ್ ಪ್ರಕಾಶ್ ಹಾಗೂ ತಂಡದವರಿಂದ ಅವಿರತ ಶ್ರಮ ಪಡ್ತಾ ಇದ್ದಾರೆ. ಪುತ್ತೂರಿಗೆ ಒಂದು ಹೊಸತನವನ್ನ ನೀಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತ ಈ ಒಂದು ಕ್ಲಿನಿಕಲ್ ಲ್ಯಾಬ್ ಇಲ್ಲಿ ಪುತ್ತೂರಲ್ಲಿರುವಂಥದ್ದು ನಮ್ಮ ಪುತ್ತೂರಿಗರಿಗೆಲ್ಲರಿಗೂ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ವಂತರಿ ಕ್ಲಿನಿಕಲ್ ಲ್ಯಾಬ್ ಇವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪಾರದರ್ಶಕತೆ ಇನ್ನೊಂದು ಹೆಸರೇ ಚೇತನ್ ಲ್ಯಾಬೊರೇಟರಿ. ಯಾಕಂದರೆ ನಮಗೆ ಎಲ್ಲರಿಗೂ ಬೇಕಾದ ಸೇವೆಯನ್ನು ಮನೆಗೆ ಕೂಡ ಬಂದು ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು ಹೋಗಿ ಜನರಿಗೆ ಬೇಕಾದ ಸೇವೆಯನ್ನು 20 ವರ್ಷದಿಂದ ನೀಡ್ತಾ ಬಂದಿದ್ದಾರೆ. ಇವರಿಗೆ ಈ ಒಂದು ನೂತನ ನಿರ್ಮಿಸಿದ ಲ್ಯಾಬೊರೇಟರಿಗೆ ಶುಭಾಶಯಗಳನ್ನು ನಾವು ರೋಟರಿ ಕ್ಲಬ್ ಪುತ್ತೂರು ಯುವದಿಂದ ಎಲ್ಲ ಸದಸ್ಯರ ಪರವಾಗಿ ನಾನು ತಿಳಿಸಲು ಇಚ್ಛೆ ಪಡುತ್ತೇನೆ. ನಮ್ಮ ಕ್ಲಬ್ಬಿನ ಸದಸ್ಯರು ಹೌದು. ಸಾಮಾಜಿಕವಾಗಿಯೂ ಅನೇಕ ಕ್ಯಾಂಪುಗಳನ್ನು ನಮ್ಮ ಕ್ಲಬ್ ಮೂಲಕ ಉಚಿತವಾಗಿಯೂ ನೀಡಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಡಾಕ್ಟರ್ ಚೇತನ್ ಪ್ರಕಾಶ್ ಅವರಿಗೆ ನಮ್ಮ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ.